ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಾಯಕರು ರಾಹುಲ್ ಗಾಂಧಿಯರು 2022 ಸೆಪ್ಟೆಂಬರ್ 7 ತಾರೀಕಿಗೆ ಕನ್ಯಾಕುಮಾರಿಡು ಸುರುಮಲ್ದಿನ ಭಾರತ್ ಜೋಡೋ ಯಾತ್ರೆ 3,140 ಕಿಲೋಮೀಟರ್ 16 ರಾಜ್ಯ ಬೊಕ್ಕ 2 ಕೇಂದ್ರಾಡಳಿತ ಪ್ರದೇಶಲೆಡು ಕ್ರಮಿಸಾದ 2023 ಜನವರಿ 30 ತಾರೀಕು ಸೋಮವಾರ ಶ್ರೀನಗರಡು ಮುಗಿತಲಾಂಡು. ರಾಹುಲ್ ಗಾಂಧಿಯರು ಶ್ರೀನಗರದ ಜಮ್ಮು ಬೊಕ್ಕ ಕಾಶ್ಮೀರದ ಪಿಸಿಸಿ ಪ್ರಧಾನ ಕಚೇರಿಡು ಸೋಮವಾರ ಕಾಂಡೆ ರಾಷ್ಟ್ರ ಧ್ವಜಾರೋಹಣ ಮಲ್ತೇರು. ಈ ನಿಟ್ಟಿಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ರನ ನೇತೃತ್ವಡ್ ಪಕ್ಷದ ಕಚೇರಿದ ಎದುರುಡು ಸೋಮವಾರ ಕಾಂಡೆ ಧ್ವಜಾರೋಹಣ ಕಾರ್ಯಕ್ರಮ ಬೊಕ್ಕ ಮಹಾತ್ಮ ಗಾಂಧೀಜಿಯರನ 75ನೇ ಪುಣ್ಯ ದಿನ ಸ್ಮರಣೆನು ನಡಪಾಯಿರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಧ್ವಜಾರೋಹಣ ಮಲ್ತದು ಪಕ್ಷದ ಮಾತಾ ಪದಾಧಿಕಾರಿಗಳು ಒಟ್ಟು ಸೇರ್ದು ಗಾಂಧೀಜಿಯರ್ನ 75ನೇ ವರ್ಷದ ಪುಣ್ಯತಿಥಿ ಬೊಕ್ಕ ರಾಹುಲ್ ಗಾಂಧಿಯರ್ನ ಭಾರತ್ ಜೋಡೋ ಮುಗಿತಲದಲ್ಲಿಸ್ತ ಸಂದರ್ಭಡ್ ಧ್ವಜಾರೋಹಣನು ಒಟ್ಟು ಸೇರ್ದು ಮಲ್ತದ ಪಂಡ ತೆರಿಪಾಯಿರು. 75ನೇ ಪುಣ್ಯತಿಥಿಯನ್ನು ಎಐಸಿಸಿ ಮತ್ತು ಕೆಪಿಸಿಸಿ ಆದೇಶದಂತೆ ನಾವು ಬ್ಲಾಕ್ ಕಾಂಗ್ರೆಸ್ ಮಟ್ಟದಲ್ಲಿ ಕೂಡ ಆಚರಿಸುವುದರ ಜೊತೆಗೆ ಸಾಮಾನ್ಯ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಇವತ್ತು ಅಂತಿಮಗೊಂಡು ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ತಾನೇ ಧ್ವಜಾರೋಹಣಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷದ ಆದೇಶದಂತೆ ಎಲ್ಲ ರಾಷ್ಟ್ರದ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ಕೂಡ ಧ್ವಜಾರೋಹಣ ಮಾಡಬೇಕಂತ ಕಾರ್ಯಕ್ರಮದಂತೆ ನಾವು ಕೂಡ ಇಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪಕ್ಷದ ಒಬ್ಬರೇ ಶಾಸಕರು ಇರುವುದರಿಂದ ಇವತ್ತು ಅವರು ಜಿಲ್ಲಾ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಕೂಡ ಇದೇ ಸಂದರ್ಭದಲ್ಲಿ 10 ಗಂಟೆಗೆ ಮಾಡಬೇಕೆಂಬ ಧ್ವಜಾರೋಹಣ ಮಾಡಬೇಕೆಂಬ ಆದೇಶದಿಂದ ಅಲ್ಲಿ ಹೋಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾವು ಕೂಡ ಇವತ್ತು ಬ್ಲಾಕಿನ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್, ಹಿಂದುಳಿದ ವರ್ಗ, ಮೈನಾರಿಟಿ ಎಲ್ಲ ಪಕ್ಷದ ಪದಾಧಿಕಾರಿಗಳು ಸೇರಿಕೊಂಡು ಗಾಂಧೀಜಿಯವರ 25ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ಜೊತೆಗೆ ಭಾರತ್ ಜೋಡೋ ಕಾರ್ಯಕ್ರಮದ ರಾಹುಲ್ ಗಾಂಧಿಯವರ ಇವತ್ತಿನ ಭಾರತ್ ಜೋಡೋ ಕಾರ್ಯಕ್ರಮ ಅಂತಿಮ ಒಂದು ಈ ಕಾರ್ಯಕ್ರಮ ಕೂಡ ಸಂದರ್ಭ ಕೂಡ ಧ್ವಜಾರೋಹಣ ಮಾಡೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಆಚರಿಸಲಿಕ್ಕೆ ಆದೇಶದಂತೆ ಆಚರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಪಕ್ಷದ ಸಂಘಟನೆಗೆ ಮಾಡಬೇಕು, ಪಕ್ಷ ಸಂಘಟನೆ ಮಾಡೋದ್ರಲ್ಲಿ ನಾವೆಲ್ಲರೂ ಶ್ರಮಿಸಬೇಕು ಮತ್ತು ಗಾಂಧೀಜಿಯವರ ಯಾವ ನೀತಿ ನ್ಯಾಯ ಎಲ್ಲ ಇದೆ ಅದನ್ನು ಹೊಂದಿಕೊಂಡು ನಾವು ಕಾರ್ಯನಿರ್ವಹಿಸಬೇಕಾಗಿದ್ದ ಎಲ್ಲ ಪಕ್ಷದ ಪದಾಧಿಕಾರಿಗಳೆಲ್ಲ ವಿನಂತಿ ಮಾಡಿಕೊಂಡು ನಾವೆಲ್ಲ ಒಟ್ಟಿಗೆ ಸೇರಿ ಪಕ್ಷದ ಸಂಘಟನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡುತ್ತೇನೆ. ಜಿಲ್ಲಾ ಕಾಂಗ್ರೆಸ್ ಸದಸ್ಯರು ಸುರೇಶ್ ಭಟ್ನಗರ, ರೆಹಮಾನ್ ಕೋಡಿಜಾಲ್, ದೇವಕಿ ಉಳ್ಳಾಲ್, ರವಿರಾಜ್ ದೇರ್ಲಕಟ್ಟೆ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಕೆ ರೆಹಮಾನ್ ಕೋಡಿಜಾಲ್, ಅಚ್ಯುತಗಟ್ಟಿ, ಉಳ್ಳಾಲ ಬ್ಲಾಕ್ ಹಿಂದುಳಿದ ವರ್ಗದ ಅಧ್ಯಕ್ಷರು ದೀಪಕ್ ಪಿಲಾರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ, ಸೇವಾದಳದ ಅಧ್ಯಕ್ಷರು ರೂಪೇಶ್ ಭಟ್ನಗರ, ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಸುರೇಖಾ ಚಂದ್ರಹಾಸ್, ಸಿದ್ದಿಕ್ ತಲಪಾಡಿ, ಜಬ್ಬಾರ್ ಬೋಳಿಯಾರ್, ಉಳ್ಳಾಲ ನಗರಸಭೆ ಸದಸ್ಯರು ಮೊಹಮ್ಮದ್ ಮುಕಚೇರಿ, ಭಾರತಿ, ಜಕಾರಿಯಾ ಮಲಾರ್, ಹಾರಿಸ್ ಕೋಡಿಜಾಲ್, ಹರೀಶ್ ಅಂಬಿಕಾರೋಡ್, ಮೊಯ್ದೀನ್ ಬಾವ ಕೇಸಿರೋಡ್, ವಿಶಾಲ್ ಕೊಲ್ಯ, ದೇವಣ್ಣ ಶೆಟ್ಟಿ, ಸಾಜಿದ್ ಉಳ್ಳಾಲ್, ಹಸನ್ ಕುഞ്ഞി, ರಾಜು ಬಂಡಸಾಲೆ, ಮೊಹಮ್ಮದ್ ಬೋಳಿಯಾರ್, ಥನುಗಟ್ಟಿ, ಪ್ರೇಮ, ಮೀರಾ, ವಾರಿಜಾ, ಪ್ರಭಾವತಿ ಶೆಟ್ಟಿ, ತಾಯಿರಾ, ಸಫಿಯಾ, ನುಸ್ರತ್, ಮನೋರಮಾ ಇಂಚಿತಿ ಪ್ರಮುಖರು ಒಟ್ಟಿಗೆ ಇದ್ದಾರೆ.